ನೀವೆಲ್ಲರೂ ಕೂಡ ಸಕ್ಸಸ್ ಸ್ಟ್ರೀಮ್ ಬಗ್ಗೆ ಕೇಳಿರ್ಬೋದು. ತುಂಬ ಜನ ಡೈಲಿ 100-300 ರುಪೀಸ್ ಬರುತ್ತೆ ಆ್ಯಡ್ ನೋಡಿದರೆ. ಸೊ ಈಗ ಫ್ರೀ ಆಗಿ ಎಂಟ್ರಿ ಅದೆಲ್ಲ ನೋಡಿ ತುಂಬ ಜನ ಜಾಯ್ನ್ ಆಗಿದ್ದೀರಾ. ಸರ್ಚ್ ಮಾಡುವಾಗ ಅಲ್ಲಿ ಸಿಕ್ಕಿದೆ ಗೊತ್ತಾ, ವಿತ್ಡ್ರಾ ಹೇಗೆ ಮಾಡ್ಬೋದು ಅಂತ ಎಲ್ಲ ಡಿಟೇಲ್ ಆಗಿತ್ತು. ಹಾಯ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಸೊ ನೀವೆಲ್ಲರೂ ಕೂಡ ಸಕ್ಸಸ್ ಸ್ಟ್ರೀಮ್ ಬಗ್ಗೆ ಕೇಳಿರ್ಬೋದು. ತುಂಬ ಜನ ಡೈಲಿ 100-300 ರುಪೀಸ್ ಬರುತ್ತೆ ಆ್ಯಡ್ ನೋಡಿದರೆ. ಸೊ ಈಗ ಫ್ರೀ ಆಗಿ ಎಂಟ್ರಿ ಅದೆಲ್ಲ ನೋಡಿ ತುಂಬ ಜನ ಜಾಯ್ನ್ ಆಗಿದ್ದೀರಾ. ಸೊ ನಿನ್ನೆಯಿಂದ ವಿತ್ಡ್ರಾ ಆಪ್ಷನ್ ಸ್ಟಾರ್ಟ್ ಆಗಿದೆ. ಸೊ ತುಂಬ ಜನರಿಗೆ ಆಗ್ತಾ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ. ಆ್ಯಂಡ್ ಇದು ನಿಜ ಫೇಕಾ ಅಥವಾ ಇದು ವಿತ್ಡ್ರಾ ಆಗತ್ತಾ, ಇದರ ಬಗ್ಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್, ಯಾವ ರೀತಿ ಜನರನ್ನ ಮೋಸ ಮಾಡ್ತಾರಾ, ಸೊ ಇದರ ಬಗ್ಗೆ ನನಗೆ ಹೇಳಿಕ್ಕಿದ್ದೇನೆ. ಸೊ ಪಕ್ಕದಲ್ಲಿ ನನ್ನ ಮಗಳು ಕೂಡ ಇದ್ದಾಳೆ ನೋಡಿ. ಅವಳಿಗೀಗ ಮೈಕ್ ನೋಡಿ ಅದನ್ನು ತಗೊಳ್ಬೇಕು ಅಂತ ಆಗಿದೆ. ಸೊ ಹಾಗಾಗಿ ನನಗೆ ಇಲ್ಲಿ ಬಿಡ್ತೇನೆ, ಇವಳನ್ನು ಹೇಗೆ ಆಟ ಆಡಿಸಿದ್ರು ಕೂಡ ಇಲ್ಲಿ ಕೇಳ್ತಾ ಇಲ್ಲ. ಸೊ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಯಾಕಂತ ಹೇಳಿದ್ರೆ ಮಗು ಪಕ್ಕದಲ್ಲೇ ಇದ್ದಾಳೆ, ಅವಳು ಬೇಗ ಎದ್ಬಿಟ್ಲು. ಹಾಗಾಗಿ ನನಗೆ ಬೇಗ ವೀಡಿಯೋ ಮಾಡಲಿಕ್ಕಾಗಿ ಕೆಲಸ ಎಲ್ಲ ಮುಗಿಯುವಾಗ ಲೇಟ್ ಆಯಿತು. ಸೊ ಏನಪ್ಪ ಅಂತ ಹೇಳಿದರೆ, ತುಂಬ ಜನ ಏನು ಅಂತ ಹೇಳಿದರೆ, ಈಗ ಡೈಲಿ 300 ರುಪೀಸ್ ಬರುತ್ತೆ, ಮತ್ತು ಯಾರನ್ನಾದ್ರೂ ಜಾಯಿನ್ ಮಾಡಿಸಿದ್ರೆ 750 ರುಪೀಸ್ ಬರುತ್ತೆ ಅಂತ ಹೇಳಿ ಸಕ್ಸಸ್ ಸ್ಟ್ರೀಮ್ಗೆ ಸೇರಿದರು. ಸೊ ನನಗೂ ಕೂಡ ಒಬ್ಬರು ಅಕ್ಕ ಹೇಳಿದರು, ಸೊ ಜಾಯಿನ್ ಆಗು, ಏನು OTP ಎಲ್ಲ ಏನೂ ಇಲ್ಲ, ಅದಕ್ಕೆ ಬ್ಯಾಂಕ್ ಇನ್ಫಾರ್ಮೇಷನ್ ಅದು ಇದು ಏನೂ ಇಲ್ಲ. OTP ಇಲ್ಲದಿದ್ದರೆ ಯಾರು ಸೇರ್ತಾರೆ ನೋಡಿ, OTP ಇಲ್ಲ ಅಂತ ಹೇಳುವಾಗ ಎಲ್ಲ ಸೇರ್ತಾರೆ. ಡೈಲಿ 300 ರುಪೀಸ್ ಬರ್ತದೆ ಹಾಗೆ ಅಂತ ನನಗೆ ಡೌಟ್ ಇತ್ತು. ನಾನು ಹೇಳಿದೆ ಆಗಲೇ ಇದು ಫೇಕ್ ಆಗ್ತಾ ಸುಮ್ಮನೆ ಹಾಗೆ ಅಂತ. ಬಟ್ ಅವರ ಇಂಟೆನ್ಷನ್, ಆ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಇಂಟೆನ್ಷನ್ ಏನಿತ್ತು ಅಂತ ಹೇಳಿದರೆ, ಅವರ ಒಂದು ಯೂಟ್ಯೂಬ್ಗೆ ಏನಿತ್ತೆ ಅದಕ್ಕೆ ವ್ಯೂಸ್ ಆಗಬೇಕಿತ್ತು. ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿದೆ, ಮಿಲಿಯನ್ ಗಟ್ಟಲೆ ಜನ ಜಾಯ್ನ್ ಆಗಿದ್ದಾರೆ. ಓಕೆನಾ, ಅವರಿಗೆ ಲಾಭ ಇದೆ. ಬಟ್ ನಾವು ಮಂಗ ಆದ್ವಿ ಅಷ್ಟೇ. ಮಂಗ ಆಗೋರಿರುವಾಗ ಮಂಗ ಆಗೋದು ಜಾಸ್ತಿ. ಸೊ ಆ ಥರ ಆಗಿದೆ. ಏನು ಅಂತ ಹೇಳ್ತೇನೆ ನಾನು. ಸೊ ಡೈಲಿ 300 ರುಪೀಸ್ ಬರ್ತಾ ಇತ್ತು. ಓಕೆನಾ, ಆ್ಯಡ್ ನೋಡುವಾಗ 300 ರುಪೀಸ್ ಬರ್ತಾ ಇತ್ತು. ಇದೇ ಥರ ನಾನು ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಜಾಯ್ನ್ ಆಗಿದೆ. 1200 ರುಪೀಸ್ ಸೇರಿ ಜಾಯ್ನ್ ಆಗಿದೆ. ಈಗೆಲ್ಲ ಗೊತ್ತಾಗುತ್ತೆ ನನಗೆ ಇಂಥದ್ದೆಲ್ಲ ಫೇಕ್ ಅದು ಇದು ಎಲ್ಲ ಗೊತ್ತಾಗುತ್ತೆ. ಸೊ ನಾನು ಯಾವಾಗ ಚಾನಲ್ಗೆ ಜಾಯ್ನ್ ಆದ ಟೈಮಲ್ಲಿ ಜಸ್ಟ್ ಆಗ ನನಗೆ ಅಷ್ಟು ನಾಲೆಜ್ ಇರಲಿಲ್ಲ ಈ ಒಂದು ಇದರ ಬಗ್ಗೆ ಎಲ್ಲ, ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ಎಲ್ಲ. 1200 ಕೊಟ್ಟು ಜಾಯ್ನ್ ಆದ. ಅದು ಕೂಡ ನನ್ನ ಒತ್ತೇದಲ್ಲಿ ಸೇರಿಸಿದ್ರು. ನನಗೆ ಅವರಿಗೆ ಹಣ ಬರ್ತಾಯಿತ್ತು, 6000-7000 ಎಲ್ಲ ಬಂತಂತೆ. ಜಾಯಿನ್ ಮಾಡಿಸಿದ್ರು. ಓಕೆನಾ, ನಾನು ಕೂಡ ಜಾಯ್ನ್ ಆದ. 200-300 ರೂಪಾಯಿ ಬಂತು. ಮತ್ತೆ ಅಲ್ಲಿಗೆ ಸ್ಟಾಪ್. ಅವರನ್ನು ಕಾಂಟ್ಯಾಕ್ಟ್ ಮಾಡೋವಾಗ ಅವರು ಇಲ್ಲ. ಗ್ರೂಪ್ ಎಲ್ಲ ನಮ್ಮನ್ನು ಜಾಯಿನ್ ಮಾಡಿಸಿದವರು ಇದ್ದಾರಲ್ವ, ಅವ್ರು ಗ್ರೂಪ್ ಎಲ್ಲ ಮಾಡಿದ್ರು. ನಾಯಿಗೆ ಬೈದಿದ್ದಾರೆ ಎಲ್ಲರೂ ಕೂಡ. ಲಾಸ್ಟ್ ಸೇರಿಯವರಿಗೆ ಇದೇ ಥರ ತುಂಬ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಈಗ ನಾವು ಹಣ ಕಟ್ಟಿ ಜಾಯ್ನ್ ಆಗ್ತೇವೆ. ಓಕೆನಾ, ನಾವು ಹಣ ಕಟ್ಟಿ ಜಾಯ್ನ್ ಆಗ್ತಾ ಇದ್ದೇವೆ. ತುಂಬ ನೆಟ್ವರ್ಕ್, ನಾನು ಅದರ ಬಗ್ಗೆ ಮಾತಾಡಬೇಕು ಅಂತ ಇಲ್ಲ, ಅದರ ಬಗ್ಗೆ ಟೈಟಲ್ ಅವರ ಒಂದು ಕಂಪನಿ ಹೆಸರು ಹೇಳಬೇಕು ಅಂತ ಇಲ್ಲ, ತುಂಬ ಇದೆ ಈ ಥರ. ಸೊ ಅವ್ರು ಏನು ಗೊತ್ತಾ, ಜಾಯಿನ್ ಮಾಡಿಸ್ತಾರೆ. ಫಸ್ಟಿಗೆ ಅವರಿಗೆ ತುಂಬ ಇನ್ಕಮ್ ಬರುತ್ತೆ. 1,000 ಕಟ್ಟಿದ 10,000 ಕೂಡ ಬರುತ್ತೆ. ಓಕೆನಾ, ಮತ್ತೆ ಜಾಯಿನ್ ಆಗ್ತಾರಲ್ವಾ, ಅವರಿಗೆ ಮೋಸ ಆಗ್ತಾ ಹೋಗುತ್ತೆ. ಸೊ ಆ ಹಣದಲ್ಲಿ ಲಾಸ್ಟ್ ಜಾಯಿನ್ ಆದವರ ಹಣ ಎಲ್ಲ ಫಸ್ಟಿನವರಿಗೆ ಹೋಗಿ ಇರ್ತದೆ, ಆ ಥರ ಅಂದ್ಕೊಳ್ಳೋದು. ಯಾಕೆ ಅಂತ ಹೇಳಿದ್ರೆ ನೋಡಿ, ಫಸ್ಟಿಗೆ 1,000 ಕಟ್ಟಿ ಜಾಯಿನ್ ಆಗ್ತಾರೆ, ಅವರು ಇನ್ನೊಬ್ಬರನ್ನ ಜಾಯಿನ್ ಮಾಡಿಸ್ತಾರೆ. ಸೊ ಲಾಸ್ಟಿಗೆ ಹೋಗುವಾಗ ಜಾಯಿನ್ ಆಗ್ತಾರಲ್ವಾ, ನಾನು ಇನ್ನೂ ಸ್ವಲ್ಪ ಜಾಸ್ತಿ ಆದರೆ ನನಗೆ ಜಾಸ್ತಿ ಹಣ ಬರ್ತದೆ ಅಂತ ಒಂದು ಆಸೆ ಬರುತ್ತೆ. ಇದೇ ಥರ ಜನರನ್ನ ಮೋಸ ಮಾಡ್ತಿದ್ದಾರೆ. ದಯವಿಟ್ಟು ಹಣ ಕಟ್ಟಿ ಜಾಯಿನ್ ಆಗಲಿಕ್ಕೆ ಹೋಗಬೇಡಿ. ಈಗ ನಾನು ಮೇನ್ ವಿಷಯ ಏನು ಅಂತ ಹೇಳಿದರೆ, ಸಕ್ಸಸ್ ಸ್ಟ್ರೀಮ್ ಬಗ್ಗೆ ಹೇಳಬೇಕು ಅಂತ ಹೇಳಿ, ಅದೇ ನಾನು ಕೂಡ ಜಾಯಿನ್ ಆಗಿದ್ದೆ. ನಾನು ಯಾಕೆ ಜಾಯಿನ್ ಆದ ಅಂತ ಹೇಳಿದರೆ, ಇದು ಫೇಕ್ ಅಂತ ನನಗೆ 100% ಗೊತ್ತಿತ್ತು. ಇದರ ಬಗ್ಗೆ ಹೇಳುವ ಅಂತ ಹೇಳಿ, ಅದ್ರ ಬಗ್ಗೆ ನನಗೆ ನಾಲೆಜ್ ಬೇಕಲ್ಲ, ನಾನು ಜಾಯಿನ್ ಆಗಬೇಕಾಗತ್ತೆ. ನಾನು ಜಾಯಿನ್ ಆಗೋದ್ರ ಬಗ್ಗೆ ಹೇಳಿದ್ರೆ ಅದು ತಪ್ಪಾಗತ್ತೆ. ಸೊ ಹಾಗಾಗಿ ನಾನು ಕೂಡ ಜಾಯಿನ್ ಆದೆ. ಜಾಯಿನ್ ಆಗಿ ಡೈಲಿ 300 ರುಪೀಸ್ ಬರ್ತಾ ಇತ್ತು. ಪ್ಲಸ್ ಅದಕ್ಕೆ ಹೇಳಿದ್ರಲ್ವಾ, ಯಾರನ್ನಾದ್ರೂ ಇನ್ವೈಟ್ ಮಾಡಿದರೆ 750 ಬರುತ್ತೆ ಅಂತ. ನಾನು ಕೂಡ ಅದೇ ರೀತಿ ಇಬ್ಬರನ್ನ ಇನ್ವೈಟ್ ಮಾಡಿದೆ. ನನಗೆ 1,500 ರುಪೀಸ್ ಅಲ್ಲಿ ಅಪ್ಡೇಟ್ ಆಯಿತು. ಟೋಟಲ್ 5,000 ತನಕ ಆಯಿತು. ಓಕೆನಾ, ಅದರಲ್ಲಿ ಬರೆದಿತ್ತು ಡಿಸೆಂಬರ್ 9ಕ್ಕೆ ಸಂಜೆ 5 ಗಂಟೆಗೆ ನಿಮಗೆ ವಿತ್ಡ್ರಾ ಮಾಡ್ಕೋಬೋದು ಅಂತ. ಓಕೆನಾ, ಓಕೆ ನೋಡುವ. ಇದು ನನಗೆ ಫೇಕ್ ಅಂತ ಗೊತ್ತಿತ್ತು. ಆಗ ಒಂದು ನೆಟ್ವರ್ಕ್ ಎರರ್ ಅಂತ ಬರ್ಬೋದು, ಅಥವಾ ಒಂದು ವೆಬ್ಸೈಟೇ ಇರಲಿಕ್ಕಿಲ್ಲ, ಆ ಥರ ಏನಾದರೂ ಫೇಕ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. 5 ಗಂಟೆಗೆ ಎಲ್ಲರ ಹೇಳಿದೆ ನಾನು, 5 ಗಂಟೆಗೆ ನೋಡಿ ಅಂತ ಹೇಳಿದೆ. ಅಂದರೆ ನನಗೆ ನೆನಪು ಮಾಡಿ ಅಂತ ಮನೆಯವರ ಹತ್ರ ಎಲ್ಲ ಹೇಳಿದ್ದೆ ನಾನು. ಸೊ 5 ಗಂಟೆಗೆ ನೋಡಿದೆ. 5 ಗಂಟೆ ನೋಡುವಾಗ ಏನು ಬಂತು ಗೊತ್ತುಂಟಾ, ವೆರಿಫಿಕೇಷನ್ ಮಾಡಲಿಕ್ಕೆ ಬಂತು.
ವೆರಿಫಿಕೇಶನ್. ವಿತ್ಡ್ರಾ ಮಾಡುವಾಗ ಅಲ್ಲಿ ಏನೋ ಪಾಸ್ವರ್ಡ್ ಕೇಳ್ತಾ ಉಂಟು. ಪಾಸ್ವರ್ಡ್ ನಮ್ಮದು ಒಂದು ಸ್ಟ್ರೀಮಿನ ಬಗ್ಗೆ ಸಕ್ಸಸ್ ಸ್ಟ್ರೀಮಿನ ಪಾಸ್ವರ್ಡ್ ಬರುವಾಗ ಎರರ್ ಅಂತ ಬಂತು, ಓಕೆನಾ. ಆನಂತರ ಅಲ್ಲಿ ವೆರಿಫಿಕೇಶನ್ ಮಾಡಲಿಕ್ಕೆ ಅಂತ ಬಂತು. ನಾನು ಮತ್ತೆ ಸಹ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಓಕೆನಾ, ಹೇಗೆ ಅದನ್ನು ವಿತ್ಡ್ರಾ ಮಾಡ್ಕೋಬೋದು ಅಥವಾ ಫೇಕಾ ಅಂತ ಸರ್ಚ್ ಮಾಡಿದೆ. ಸರ್ಚ್ ಮಾಡುವಾಗ ಅಲ್ಲಿ ಸಿಕ್ಕಿದೇನು ಗೊತ್ತಾ, ವಿತ್ಡ್ರಾ ಹೇಗೆ ಮಾಡ್ಬೋದು ಅಂತ ಎಲ್ಲ ಡಿಟೇಲ್ ಆಗಿತ್ತು. ಬಟ್ ಏನಂತ ಹೇಳಿದರೆ ಅಲ್ಲಿ ಕಮೆಂಟ್ ಸೆಕ್ಷನ್ ಆಫ್ ಆಗಿತ್ತು. ಯಾವಾಗ ಕಮೆಂಟ್ ಸೆಕ್ಷನ್ ಆಫ್ ಆಗಿರುತ್ತೋ ಅದು ಖಂಡಿತವಾಗ್ಲೂ ಫೇಕ್ ಅಂತ ಅರ್ಥ, ಓಕೆನಾ. ನನಗೆ ಗೊತ್ತಾಯಿತು. ನಾನು ಅಲ್ಲಿ ಹೋದೆ, ನೋಡುವ ವೆರಿಫಿಕೇಶನ್ ಏನಾಗುತ್ತೆ ಅಂತ ನೋಡುವಾಗ ಅಲ್ಲಿ ಏನು ಬಂತು ಗೊತ್ತುಂಟ, ಪ್ಯಾಕೇಜ್ ಅಂತೆ ₹1090. ಅದೇನು ನಾನು ನಿಮಗೆ ತೋರಿಸ್ತೇನೆ ಬೇಕಾದ್ರೆ, ಸ್ಕ್ರೀನ್ ರೆಕಾರ್ಡ್ ಮಾಡಿ ತೋರಿಸ್ತೇನೆ ಬೇಕಾದ್ರೆ. 1090 ಅಂತೆ, ಅದೆಲ್ಲ ಪ್ಯಾಕೇಜ್ ಪೇ ಮಾಡಬೇಕಂತೆ. ನೋಡಿ ಜನರನ್ನ ಹೇಗೆ ಮಂಗ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಪೇ ಮಾಡಿದ ನಂತರ ಅದು ಅಕೌಂಟಿಗೆ ಬೀಳುವುದೇ ಇಲ್ಲ, 100% ಬೀಳುವುದಿಲ್ಲ. ಬೇಕಾದರೆ ನೋಡಿ ನೀವು ಯೂಟ್ಯೂಬಲ್ಲಿ ತುಂಬ ಈ ಥರ ವೀಡಿಯೋಸ್ ಇದೆ, ಹೇಗೆ ಸಕ್ಸಸ್ ಸ್ಟ್ರೀಮ್ ಇದ್ದು ವಿತ್ಡ್ರಾ ಮಾಡ್ಕೊಳ್ಳೋದು ಅಂತ. ಅದರಲ್ಲಿ ಎಲ್ಲದರಲ್ಲೂ ಕೆಲವುದರಲ್ಲಿ ಫೇಕ್ ಅಂತೆಲ್ಲ ಹಾಕಿದ್ದಾರೆ, ನೋಡಿ ಬೇಕಾದರೆ. ಕಮೆಂಟ್ ಸೆಕ್ಷನ್ ಎಲ್ಲ ಆಫ್ ಇದೆ, ಓಕೆನಾ. ಈ ಥರ ಯಾಕೆ ಜನರನ್ನ ಮಂಗ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಅವ್ರು ಹೇಳಬೇಕು ಏನು, ನಮಗೆ ಈ ಥರ ಸಪೋರ್ಟ್ ಮಾಡಿ, ನೋಡಿ ನಮ್ಮದು ಯೂಟ್ಯೂಬಿಗೆಲ್ಲ ವ್ಯೂಸ್ ಆಗಬೇಕು, ಆ್ಯಡಿಗೆ ವ್ಯೂಸ್ ಆಗಬೇಕು, ಅದಕ್ಕೆ ಸಪೋರ್ಟ್ ಮಾಡಿ ಅಂತ ಹೇಳಿದರೆ ಖಂಡಿತ ನಮ್ಮ ಜನ ಸಪೋರ್ಟ್ ಮಾಡದೇ ಇರೋದಿಲ್ಲ. ಅದರ ಬದಲು ನಿಮಗೆ ಡೈಲಿ ₹300 ಬರುತ್ತೆ, ಇದನ್ನು ವಿತ್ಡ್ರಾ ಮಾಡ್ಕೋಬೋದು 1 ವಾರದಲ್ಲಿ, ಹಾಗೆ ಹೇಗೆ ಅಂತ ಜನರನ್ನ ಯಾಕೆ ಮಂಗ ಮಾಡಲಿಕ್ಕೆ ಹೋಗ್ತೀರಾ? ಇದು ನನ್ನ ಕ್ವೆಶನ್. ಸೊ ತುಂಬ ಜನರಿಗೆ ಉರಿತಾ ಇರ್ಬೋದು, ನಾನು ಇಷ್ಟು ತನಕ ದಿನ ಅದಕ್ಕೋಸ್ಕರ ಟೈಮ್ ಕೊಟ್ಟು ದಿನ 3 ಆ್ಯಡ್ ನೋಡಿ ಅವರಿಗೆ ಲೈಕ್ ಕೊಟ್ಟು, ಸೊ ಫೈನಲ್ ಆಗುವಾಗ ನಮಗೆ ವಿತ್ಡ್ರಾ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ತುಂಬ ಜನರಿಗೆ ಉರಿತಾ ಇರ್ಬೋದು. ತುಂಬ ಜನರಿಗೆ. ನಾನಂತೂ ಫೇಕ್ ಅಂತ ನನಗೆ ಖಂಡಿತವಾಗ್ಲೂ ಗೊತ್ತಿತ್ತು. ನಾನು ಬೇರೆಯವ್ರು ಹೇಳುವಾಗ ಕೂಡ ಹೇಳಿದಷ್ಟೇ ಇದು ಫೇಕ್ ಅಂತ. ಬಟ್ ಎಲ್ರಿಗೂ ಇದರ ವಿಚಾರ ತಿಳಿಬೇಕು ಅಂತ ಹೇಳಿ ನಾನು ಅದಕ್ಕೆ ಜಾಯ್ನ್ ಆದೆ, ಮತ್ತೆ ವಿಡಿಯೋ ಮಾಡ್ತಾ ಇದ್ದೇನೆ. ಈ ಥರ ತುಂಬ ನೆಟ್ವರ್ಕ್ ಮಾರ್ಕೆಟಿಂಗ್ ಬರ್ತಾ ಉಂಟು ಗೈಸ್. ದಯವಿಟ್ಟು ಅದನ್ನು ನಂಬಲಿಕ್ಕೆ ಹೋಗಬೇಡಿ. ನಾವು ಹಣ ಕಟ್ಟಿ ಜಾಯ್ನ್ ಆಗೋದಿರ್ಬೋದು, ಫ್ರೀಯಾಗಿ ಜಾಯ್ನ್ ಆಗೋದಾಗಿರ್ಬೋದು, ಅದರಿಂದ ಅವರಿಗೆ ಯೂಸ್ ಹೊರತು ನಮಗೆ ಯಾವುದೇ ರೀತಿಯ ಯೂಸ್ ಇಲ್ಲ. ತುಂಬ ಜನ ಹಣ ಕಳ್ಕೊಂಡಿದ್ದಾರೆ, ಲಾಸ್ಟಿಗೆ ಸೂಸೈಡೇ ಗತಿ ಅಂತ ಹೇಳಿ ಸೂಸೈಡ್ ಮಾಡ್ಕೊಂಡವರು ಕೂಡ ಇದ್ದಾರೆ, ತುಂಬ ಜನ ಇದ್ದಾರೆ. ಒಂದು ವೇಳೆ ಓಕೆ ನಮಗೀಗ ಪ್ರಾಡಕ್ಟ್ ಬೇಸ್ಡ್ ಅಂತ ಹೇಳಿದರೆ ಓಕೆ, ಪ್ರಾಡಕ್ಟ್ ಆದರೂ ಸಿಗುತ್ತೆ. ಇದು ಹಣ ಕಟ್ಟಿ ಹೋದರೆ ಮತ್ತೆ ಬರೋದಿಲ್ಲ, ಖಂಡಿತ ಬರೋದಿಲ್ಲ. ತುಂಬ ಜನ ಹೇಳ್ತಿದ್ದಾರೆ ನೋಡಿ, 18,000 ಕೊಟ್ಟು ಜಾಯ್ನ್ ಆಗಿ 25,000 ಕೊಟ್ಟು ಜಾಯ್ನ್ ಆಗಿ ಹಾಗಂತೆ ಹೀಗೆ ಅಂತ. ದಯವಿಟ್ಟು ಇಂತಹ ನೆಟ್ವರ್ಕ್ ಮಾರ್ಕೆಟಿಂಗನ್ನು ಯಾವತ್ತು ನಂಬಲಿಕ್ಕೆ ಹೋಗಬೇಡಿ. ಅದರಲ್ಲಿ ಕೆಲವು ಪ್ರಾಡಕ್ಟ್ ಇದೆಲ್ಲ ಉಂಟಲ್ವಾ, ಸೊ ಅದನ್ನೆಲ್ಲ ನಂಬೋದು. ಯಾಕಂತ ಹೇಳಿದ್ರೆ ಅದರಲ್ಲಿ ತುಂಬ ಜನ ಸಕ್ಸಸ್ ಆದವರಿದ್ದಾರೆ. ಅದು ಬಿಟ್ಟು ಹಣ ಕಟ್ಟಿ ಜಾಯ್ನ್ ಆಗೋದಾಗಿರ್ಬೋದು, ಫ್ರೀಯಾಗಿ ಸಿಗುತ್ತೆ ಅಂತ ಹೇಳಿ ಫ್ರೀಯಾಗಿ ಜಾಯ್ನ್ ಆಗೋದು ಅಲ್ಲ. ನಮಗೆ ಧರ್ಮಕ್ಕೆ ಯಾರು ಕೊಡ್ತಾರೆ, ಯಾಕೆ ಕೊಡಬೇಕು, ಅವರಿಗೆ ಏನು ಬೆನಿಫಿಟ್, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಇನ್ನು ಮುಂದೆ ನಾನಂತೂ ಇಂತಹ ನೆಟ್ವರ್ಕ್ ಮಾರ್ಕೆಟಿಂಗನ್ನು ನಂಬಲಿಕ್ಕೆ ಹೋಗೋದೇ ಇಲ್ಲ, ನೀವು ಕೂಡ ನಂಬೇಡಿ. ಸೊ ಹಾಗಾಗಿ ಇವತ್ತು ಲಚ್ಚುನ ಬರ್ಡೇದು ನಾನು ಬ್ಲಾಗ್ ಹಾಕಬೇಕಿತ್ತು, ಬಟ್ ಇದ್ರ ಬಗ್ಗೆ ನನಗೆ ಹೇಳುವ ಅಂತ, ನನಗೆ ತುಂಬ ಜನರಿಗೆ ಇದರ ಬಗ್ಗೆ ಉರಿತಾ ಇರ್ಬೋದು. ಏನಪ್ಪ ವಿತ್ಡ್ರಾ ಎಲ್ಲ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ, ಏನಾಗಿರ್ಬೋದು. ಕೆಲವರು ವಿತ್ಡ್ರಾ ಮಾಡ್ಕೊಳ್ಬೋದು, ನನ್ನದು 20-30 ಸಾವಿರ ಆಗಿದೆ, ನಾನು ವಿತ್ಡ್ರಾ ಮಾಡ್ಕೊ 1,000 ಕೊಡ್ತಾರೆ, ಏನಾಗಿ ಕೊಟ್ಟು ಅಂತ ಹೇಳಿ ಪೇ ಮಾಡ್ಬೋದು. ಸೊ ಅದರಿಂದ ಮತ್ತೆ ವಾಪಸ್ ಹಣ ಸಿಗೋದಿಲ್ಲ. ಸೊ ಹಾಗಾಗಿ ಒಂದು ಇನ್ಫಾರ್ಮೇಷನ್ ಇರಲಿ ಅಂತ ನಾನು ವೀಡಿಯೋ ಮಾಡ್ತಿದ್ದೇನೆ ಹೊರತು ಬೇರೆ ಯಾವುದೇ ರೀತಿಯ ಇಂಟೆನ್ಷನ್ ಇಲ್ಲ. ಮತ್ತೆ ಗೊತ್ತಿಲ್ಲ ನನಗೆ ಇದು ಮತ್ತೆ ವಾಪಸ್ ವಿತ್ಡ್ರಾ ಆಪ್ಷನ್ ಸಿಗುತ್ತಾ ಇಲ್ವಾ ಅಂತ. ಬಟ್ ನಿನ್ನೆಯಿಂದ ಇವತ್ತಿನ ತನಕ ಈ ಥರ ಬಂದಿದೆ. ಸೊ ಹಾಗಾಗಿ ನಾನು ವೀಡಿಯೋ ಮಾಡಿ ಹಾಕ್ತಾ ಇದ್ದೇನೆ. ಎಸ್, ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಸಿಗೋಣ. ಬೈ, ಟೇಕ್ ಕೇರ್. ಬಾಯ್ ಮಂಪ್ಲೆ ಮಗ, ಬಾಯ್. ಅವಳಿಗೊಂದು ಚಂದದ್ದು ಚೇರ್ ಸಿಕ್ಕಿದೆ ನೋಡಿ, ಚೇರ್ ಅಲ್ಲ ಡಾಲ್ ಟೈಪಲ್ಲಿ. ಎಸ್, ಬಾಯ್.